ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಚಿರಪರಿಚಿತ ಯುವ ಸಾಧಕ ಇಮ್ರಾನ್ ಅಡ್ಡೂರು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಸಂಸ್ಥೆಯ ಪ್ರಾರಂಭದಿಂದ ಕಾರ್ಯನಿರ್ವಾಹಕರಾಗಿ ತೊಡಗಿಸಿಕೊಂಡವರು. ವಿಶೇಷವಾಗಿ ತಮ್ಮ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಜನಾನುರಾಗಿಯಾದವರು. ಇವರು ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಇದರ ಸದಸ್ಯರಾಗಿ ಮತ್ತು ಅಡ್ಡೂರು ಸೆಂಟ್ರಲ್ ಕಮಿಟಿ ಸಹಿತ ವಿವಿಧ ಸಾಮಾಜಿಕ ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ಬಂದಿದ್ದಾರೆ. ಮುಸ್ತಾಕ್ ಎಕೆ ಅವರ ಹಿರಿಯ ಪುತ್ರ ಇಮ್ರಾನ್ ಅಡ್ಡೂರು ನವೆಂಬರ್ ತಿಂಗಳ 28ರಂದು ನಡೆಯಲಿರುವ ತಮ್ಮ ಮದುವೆಯ ಆಮಂತ್ರಣ ಪತ್ರಿಕೆಯಲ್ಲಿ ರಕ್ತದಾನವನ್ನು ಪ್ರೋತ್ಸಾಹಿಸುವ ಹಾಗೂ ಆಧಾರ್ ಕಾರ್ಡ್ ಅಪ್ಡೇಟ್ ಕುರಿತಂತೆ ಅಗತ್ಯದ ಜಾಗೃತಿ ಮೂಡಿಸುವ ಸಂದೇಶವನ್ನು ಪ್ರಕಟಿಸುವ ಮೂಲಕ ಸಾಮಾಜಿಕ ಬದ್ಧತೆ ಮೆರೆದಿದ್ದಾರೆ. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ, ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು, ನೌಶಾದ್ ಹಾಜಿ ಸುರಲ್ಪಾಡಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್, ಫಿರಾಸ್ಟೋ ಚಂಗಿಮಾರ್ ಕಲಶಗುರಿ ಇವರಿಗೆ ಶುಭ ಹಾರೈಸುವೆ. ಸಮಾಜದ ಹಿತವನ್ನು ಬಯಸುವುದು, ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವುದು ಅತ್ಯಂತ ಶ್ರೇಷ್ಠ ಕಾರ್ಯ ಅಂತ ಸಮಾನ ಮನಸ್ಕರಲ್ಲಿ ಹಾಗೂ ಯುವ ಸಮಾಜವನ್ನು ಜಾಗೃತಿ ಮೂಡಿಸಲು ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯನ್ನು ವಿಶೇಷವಾಗಿ ಮುದ್ರಿಸುವ ಮೂಲಕ ತಮ್ಮ ಸಾಮಾಜಿಕ ಕಳಕಳಿಗೆ ಬದ್ಧತೆಯನ್ನು ಪ್ರಕಟಿಸಿರುವುದು ಪ್ರಶಂಸಾ. ಇಮ್ರಾನ್ ಅಡ್ಡೂರು ಮತ್ತು ಸಫೀದಾ ಫಾತಿಮಾ ನವ ದಾಂಪತ್ಯದ ಬದುಕಿಗೆ ಅಭಿನಂದನೆಗಳು.